ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಷನ್ ಆಫ್ ದ ಪ್ರೋಗ್ರಾಮ್. ಈಗ ಮುಂದಿನ ಹಂತದಲ್ಲಿ ನೆಕ್ಸ್ಟ್ ಸೆಷನ್ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಶ್ರೀ ಧಾಮ ರವೀಂದ್ರ ಅವರು RSSನ ಹಿರಿಯ ಪ್ರಚಾರಕರಾಗಿದ್ದಾರೆ. ಅವರ ಮಾತುಗಳನ್ನು ಈಗ ಕೇಳುವಂಥ ಸಮಯ. ಸರ್ ನಮಸ್ಕಾರ, ದಯವಿಟ್ಟು ಮುಂದೆ ಬರಬೇಕು. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರು, ಪೋಷಕರು, ತಂದೆ ತಾಯಿಗಳು ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮನ ಸಲ್ಲಿಸ್ತಾ, ಇನ್ನು ಕೆಲವು ಸಮಯ ಒಂದೆರಡು ವಿಷಯಗಳು ಯಾವುದು ಅಂದರೆ, ಈಗ ಉಲ್ಲೇಖ ಆಗಿರುವಂಥ ಸ್ಕಿಲ್ಸ್, ಟೆಕ್ನಾಲಜಿ, ವ್ಯಾಲ್ಯೂಸ್ ಅಂತ ಬಂದಾಗ ನಾನು ಕೊನೆಯ ಭಾಗ ಮೌಲ್ಯಗಳ ಕುರಿತು ನಾನು ನಿಮ್ಮ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀನಿ. ಮೊದಲನೇದಾಗಿ ಜೀವರಾಶಿಗಳು ಅಂದರೆ ಜಗತ್ತಿನಲ್ಲಿ ಬರೀ ಮನುಷ್ಯರಿಲ್ಲ, ಬೇರೆ ಬೇರೆ ಎಲ್ಲ. ಈಗ ನಾವೊಂದು 720 ಕೋಟಿ ಜನರು ಅಂದರೆ ಅದು ಒಂದು ಜೀವ. ಆ ಥರ ನಮ್ಮ ಶಾಸ್ತ್ರಗಳು ಹೇಳುತ್ತೆ 84 ಲಕ್ಷ ಯೋನಿಗಳಿವೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ವಿಜ್ಞಾನಿಗಳು ನಮ್ಮ ಭಾರತದಲ್ಲಿ 76,000 ರೀತಿಯ ಜೀವಿಗಳಿದೆ ಅಂತ ಪತ್ತೆ ಹಚ್ಚಿದ್ದಾರೆ. ಸತ್ಯಾಸತ್ಯತೆ 84 ಲಕ್ಷ ಮತ್ತು 76,000 ಅಂದಾಗ 76,000 ಅಂತ ಇಟ್ಕೊಂಡ್ರು ಅದರ ಮಧ್ಯೆ ನಾವು ಒಬ್ಬರು. ಆದರೆ ಸಮಸ್ತ ಜೀವರಾಶಿಯಲ್ಲಿ ಮನುಷ್ಯ ಜನ್ಮ ಉಚ್ಚ ರೀತಿದು ಅಂತ ಹೇಳ್ತಾರೆ. ಯಾಕೆಂದರೆ ಈ ಥರ ಎಲ್ಲ ಜೀವರಾಶಿಗಳಲ್ಲಿ ವಿವೇಕ ಅನ್ನೋದು ಕಡಿಮೆ. ಮನುಷ್ಯನಿಗೆ ಭಗವಂತ ಈ ಗುಣ ಜಾಸ್ತಿ ಕೊಟ್ಟಿಯಾನೆ, ವಿವೇಕವನ್ನು ಕೊಟ್ಟಿಯಾನೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದನ್ನು ಗ್ರಹಿಸುವಂಥ ಶಕ್ತಿ ಮನುಷ್ಯನಿಗೆ ಜಾಸ್ತಿ. ಅದೇ ಮನುಷ್ಯ ಕ್ರಮೇಣ ಮೊದಲು ಕಾಡು ಪ್ರಾಣಿಯಾಗಿದ್ದ, ಅದಾದ ನಂತರ ಅವನು ಮನೆ ಕಟ್ಟಿಕೊಂಡ, ಕಾಡುಗಳು ಬಿಟ್ಟು ನಗರಗಳನ್ನು, ನಾಗರಿಕತೆ ಅನ್ನೋದು ಬಂತು. ನಾಗರಿಕತೆ ನಂತರ ಸಂಸ್ಕೃತಿನೂ ಬಂತು. 2002ನೇ ಇಸ್ವಿಯಲ್ಲಿ ರೀಡರ್ಸ್ ಡೈಜೆಸ್ಟ್ ಪತ್ರಿಕೆಯವರು ಒಂದು ಪುಸ್ತಕ ಮುದ್ರಣ ಮಾಡಿದರು. 4,000 ವರ್ಷಗಳ ಜಗತ್ತಿನ ಇತಿಹಾಸವನ್ನು ಭೂಪಟದ ಮೂಲಕ ತೋರಿಸಿದ್ರು ಅವರು. ಒಂದು 100 ವರ್ಷಗಳಲ್ಲಿ ಜಗತ್ತು ಹೇಗೆ ಬದಲಾಗ್ತಾ ಇದೆ ಅಂತ. ಕ್ರಿಸ್ತ ಪೂರ್ವ 2000, ಕ್ರಿಸ್ತ ಶಕ 2000 ಅಂದರೆ ಯೇಸು ಕ್ರಿಸ್ತ ಹುಟ್ಟಿದಗಿಂತ ಮುಂಚೆ 2000 ಹೇಗಿತ್ತು, ಯೇಸು ಕ್ರಿಸ್ತನ ನಂತರ 2000 ಜಗತ್ತು ಹೇಗಿದೆ ಅನ್ನೋದು ಪ್ರತಿ 100 ವರ್ಷಕ್ಕೊಮ್ಮೆ ಭಾರತದ ಭೂಪಟ ಅಲ್ಲಿ ಹೇಗಿತ್ತು ಅಂತ ಅವರು ತೋರಿಸಿದ್ದಾರೆ. ಅದನ್ನು ನೋಡಿದಾಗ ನಮ್ಮ ದೇಶದ ಬಗ್ಗೆ ಒಂದು ಹೆಮ್ಮೆ ಉಂಟಾಯಿತು. ಅದರೊಳಗೆ ಗೊತ್ತಾಗುತ್ತೆ 4,000 ವರ್ಷಗಳ ಮೊದಲು ನಮ್ಮ ಸಂಸ್ಕೃತಿ ಇತ್ತು. ಅದನ್ನು ನೀವು ಸನಾತನ ಸಂಸ್ಕೃತಿ ಅಂತಿರೋ, ಭಾರತೀಯ ಸಂಸ್ಕೃತಿ ಅಂತಿರೋ, ಹಿಂದೂ ಸಂಸ್ಕೃತಿ ಅಂತಿರೋ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ನಮ್ಮ ದೇಶದ ಸಂಸ್ಕೃತಿ ಅದು 4,000 ವರ್ಷದ ಮೊದಲು ಇತ್ತು, ಈಗಲೂ ಇದೆ. ಅದೇ ಥರ ಇನ್ನೊಂದು ಯಾವುದು ಅಂದರೆ ಚೈನಾ ದೇಶದ ಸಿಂಟೋಯಿಸಮ್, ಅದು ಸಹ 4,000 ವರ್ಷದ ಮೊದಲು ಇತ್ತು, ಈಗಲೂ ಇದೆ. 140 ದೇಶಗಳಲ್ಲಿರುವಂಥ ಕ್ರೈಸ್ತ ಮತ ಅದು ಯೇಸು ಕ್ರಿಸ್ತನ ನಂತರ ಬಂತು. 56 ದೇಶಗಳಲ್ಲಿರುವಂತಹ ಇಸ್ಲಾಂ ಅದು ಮೊಹಮ್ಮದ್ ಪೈಗಂಬರ್ ನಂತರ ಬಂತು. ಹಾಗಾದರೆ ನಮ್ಮ ಸಂಸ್ಕೃತಿ ಅದಕ್ಕೆ ಜನಕರು ಯಾರು? ಇಲ್ಲ. ನಮ್ಮ ಸಂಸ್ಕೃತಿ ಒಬ್ಬರಿಂದ ಅದಾಯಿತು ಅಂತ ಇಲ್ಲ. ಇದು ಮತ ಅಲ್ಲ, ಸಂಪ್ರದಾಯ ಅಲ್ಲ, ಜಾತಿ ಅಲ್ಲ, ಜೀವನ ಮೌಲ್ಯಗಳು, ಅದು ಆ ಸಂಸ್ಕೃತಿ ನಮ್ಮಲ್ಲಿ ಉಳ್ಕೊಂಡು ಬಂದಿದೆ. ಹಾಗಾಗಿ ಜಗತ್ತಿನ ಅತಿ ಪ್ರಾಚೀನ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೀವಿ ನಾವು. ಹಾಗಾಗಿ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ಎಂದಾಗ ನಾವು ನೆನಪಿಟ್ಕೊಳ್ಬೇಕಾದ್ದು ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿಯ ಒಂದು ವಾರಸ್ದಾರ ನಾವು. ಇದು ಮೊದಲನೇ ಹೆಮ್ಮೆ ಪಡುವಂಥ ಭಾಗ. ಎರಡು, ನಮ್ಮ ದೇಶದ ಬಗ್ಗೆನೂ, ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿದಾಗ ಒಂದು 2-3 ಸಂಗತಿ ಮಾತ್ರ ಹೇಳ್ತೀನಿ. ಕಳೆದ 1,000 ವರ್ಷಗಳಲ್ಲಿ ನಮ್ಮ ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಲಿಲ್ಲ. ಬದಲಾಗಿ ಅಲೆಕ್ಸಾಂಡರ್ನಿಂದ ಹಿಡಿದು ಕ್ರಿಸ್ತಪೂರ್ವ 321 ಅಂತ ಹೇಳ್ತಾರೆ, ಅಲ್ಲಿಂದ ಹಿಡಿದು ಇಂಗ್ಲೀಷರವರೆಗೆ ನಮ್ಮ ದೇಶದ ಮೇಲೆ ವಿದೇಶಿಯ ಆಕ್ರಮಣ ಆಯಿತು. ಸುಮಾರು ಒಂದು 800 ವರ್ಷ
ನಮ್ಮ ಮೊದಲನೇ ರಾಷ್ಟ್ರಪತಿಗಳು ಅದನ್ನು ಸಹಸ್ರಮಾನ 1000 ವರ್ಷ ಅಂದಿದ್ದಾರೆ. ದೀರ್ಘಕಾಲ ನಾವು ಗುಲಾಮರಾಗಿದ್ವಿ. ಈಗ ಪ್ರಶ್ನೆ ಬರುತ್ತೆ, ಇಷ್ಟು ಪ್ರಾಚೀನ ಸಂಸ್ಕೃತಿ ವಿದೇಶಿ ಆಕ್ರಮಣಕ್ಕೆ ಯಾಕೆ ಒಳಗಾಯಿತು? ಮತ್ತು ಅದಲ್ಲದೆ ಇಷ್ಟೆಲ್ಲ ಆಕ್ರಮಣ ಆದಮೇಲೂ ನಾವ್ಯಾಕೆ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಲಿಲ್ಲ ಅಂತ. ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಲಿಲ್ಲ ಅಂದರೆ ನಮ್ಮ ಸಂಸ್ಕೃತಿಯ ಗುಣ ಅದು. ನಮ್ಮದನ್ನು ನಾವು ಉಳಿಸ್ಕೋಬೇಕು, ಇನ್ನೊಬ್ರದ್ದು ಕಿತ್ಕೋಬಾರದು ಅನ್ನುವಂಥ ಒಂದು ದೊಡ್ಡ ಗುಣ. ಆ ಗುಣದಿಂದ ನಾವು ಉಳಿದಿದ್ದೀವಿ, ಬೆಳೆದಿದ್ದೀವಿ. ಇವತ್ತು ಸಹ 133 ಕೋಟಿ ಜನರಲ್ಲಿ 100 ಕೋಟಿ ಜನ ಇದು ನಮ್ಮ ಸಂಸ್ಕೃತಿ ಅಂತ ಹೇಳ್ತಾರೆ. ಅದನ್ನು ಸನಾತನ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂತ ಕರೆಯೋಣ. ಆ ಥರ 100 ಕೋಟಿ ಜನ ಒಂದೇ ಪ್ರದೇಶದಲ್ಲಿ ನಾವಿದ್ದೀವಿ. ಹಾಗಾಗಿ ಭಾರತದ ಬಗ್ಗೆ ಅತ್ಯಂತ ಹೆಚ್ಚು ಅಭಿಮಾನ ಪಡಬೇಕಾದಂಥ ಒಂದು ಭಾಗ ಇದು. ಎರಡನೇದು, ನಮ್ಮದು ಸಮಶೀತೋಷ್ಣ ವಲಯದಲ್ಲಿದೆ. 3 ಕಾಲಗಳು, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಸಮ ಪ್ರಮಾಣದಲ್ಲಿ ಇರೋದರಿಂದ ಈ ಜೈವಿಕ ಅಂತ ಅಂದರೆ ಅತ್ಯಂತ ಹೆಚ್ಚು ರೀತಿಯ ಜೀವಿಗಳು ಉತ್ಪತ್ತಿ ಇಲ್ಲಾಗತ್ತೆ. ಬೇರೆ ಕಡೆಗಳಲ್ಲಿ ಹಾಗಿಲ್ಲ. ನಮ್ಮ ಜನಸಂಖ್ಯೆಯಲ್ಲೂ ನಾವು 2ನೇವರು. 145 ಕೋಟಿ ಇರುವಂಥ ಚೀನಾ ಬಿಟ್ಟರೆ 133 ಕೋಟಿ ಇರುವಂಥ ಭಾರತೀಯರು ನಾವು ಜನಸಂಖ್ಯೆಯಲ್ಲೂ 2ನೇವರು. ಭೂಪ್ರದೇಶದಲ್ಲಿ 7ನೇವರು. ನಮಗಿಂತ 5 ಪಟ್ಟು ದೊಡ್ಡದು ಅಮೇರಿಕಾ, ನಮಗಿಂತ 3 ಪಟ್ಟು ದೊಡ್ಡದು ಬ್ರೆಜಿಲ್, ನಮಗಿಂತ 2 ಪಟ್ಟು ದೊಡ್ಡದು ರಷ್ಯಾ, ಚೀನಾ. ಆದರೆ ಭಗವಂತ ನಮಗೆ ಫಲವತ್ತಾದ ಭೂಮಿ ಹೆಚ್ಚು ಕೊಟ್ಟಿಯಾನೆ. ಅಮೇರಿಕಾ ನಮಗಿಂತ 5 ಪಟ್ಟು ದೊಡ್ಡದಿದ್ದರೂ ಫಲವತ್ತಾದ ಭೂಮಿ, ಫರ್ಟೈಲ್ ಲ್ಯಾಂಡ್ ಅಂತಾರಲ್ಲ, ಅದು ಭಾರತದಲ್ಲಿ ಜಾಸ್ತಿ. ರಷ್ಯಾಗಿಂತ, ಬ್ರೆಜಿಲ್ಗಿಂತ ಫಲವತ್ತಾದ ಭೂಮಿ ನಮಗೆ ಜಾಸ್ತಿ. ಹಾಗಾಗಿ ನಮ್ಮ ದೇಶ ನಮಗೆ ಯಾಕೆ ಹೆಮ್ಮೆ ಅಂತ ಅಂದಾಗ ಕೆಲವೊಂದು ಭಗವಂತ ಕೊಟ್ಟಿರೋದು. ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ್ರೆ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತೀನಿ. ಈಗ ಸಾಮಾನ್ಯವಾಗಿ IQ ಹಿಂದೆ ಎಲ್ಲರೂ ಹೋಗ್ತಾ ಇದ್ದೀವಿ, ಅಂದರೆ ಇಂಟೆಲಿಜೆಂಟ್ ಕೋಶಂಟ್, ಬುದ್ಧಿವಂತರು ಯಾರು ಅನ್ನೋದ್ರ ಬಗ್ಗೆ. ನನ್ನ ಮನಸ್ಸಲ್ಲಿ ನಾನು ಆಗಾಗ ಓದ್ತಾ ಇದ್ದಾಗ ಗೊತ್ತಾಗೋದು, ಮೋಸ್ಟ್ ಕರಪ್ಟ್ ಅಂತ ಅನ್ನೋದರೊಳಗೆ ನಾವು ಸೇರಿದ್ದೀವಿ. ಅತ್ಯಂತ ಭ್ರಷ್ಟಾಚಾರ ಹೆಚ್ಚಿದೆ ಅನ್ನೋದು. ಯಾರು ಭ್ರಷ್ಟಾಚಾರ ಮಾಡೋರು? ರಾಜಕಾರಣಿಗಳು ಮತ್ತು ಅತಿ ಬುದ್ಧಿವಂತರು ಅನ್ನುವಂಥ IAS IPS ಆಫೀಸರ್ಸ್. ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳಿದೆ, ಅವ್ರಿಗೆ ಸಂಬಳ ಜಾಸ್ತಿ, ಅವ್ರಿಗೆ ಸವಲತ್ತುಗಳು ಜಾಸ್ತಿ. ಆದರೂ ಯಾಕೆ ಅವರು ಕರಪ್ಟ್ ಆಗ್ತಾರೆ? ರಾಜಕಾರಣಿಗಳಿಗೆ ಅವ್ರಿಗೆ ಸ್ಥಾನಮಾನ ಇದೆ, ಅಧಿಕಾರ ಇದೆ, ಆದರೂ ಯಾಕೆ ಕರಪ್ಟ್ ಆಗ್ತಾರೆ ಅಂದಾಗ IQ ಹಿಂದೆ ಮಾತ್ರ ಹೋದಾಗ, ಇಂಟೆಲಿಜೆಂಟ್ ಕೋಶಂಟ್ ಹಿಂದೆ ಹೋದಾಗ, ಮನುಷ್ಯನಿಗೆ ಸಮಗ್ರ ವ್ಯಕ್ತಿತ್ವ ಅಂದರೆ ಬರೀ ಬುದ್ಧಿವಂತಿಕೆ ಮಾತ್ರ ಅಲ್ಲ. EQ ಎಮೋಷನಲ್ ಕೋಶಂಟ್, MQ ಮಾರಲ್ ಕೋಶಂಟ್, CQ ಕಲ್ಚರಲ್ ಕೋಶಂಟ್. ಇದೆಲ್ಲವೂ ಸೇರಿಕೊಂಡು ಮನುಷ್ಯನ ವ್ಯಕ್ತಿತ್ವ ಆಗುತ್ತೆ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮನುಷ್ಯನ ವ್ಯಕ್ತಿತ್ವ ಅಂತ ಅಂದಾಗ ಈ ಭಾವನೆಗಳನ್ನು ಸೇರಿಸುತ್ತೆ. ನೈತಿಕತೆ, ಭಾವನೆಗಳು, ಸಂಸ್ಕೃತಿ ಇದೆಲ್ಲವೂ ಸೇರಿಕೊಂಡು ಮನುಷ್ಯನ ವ್ಯಕ್ತಿತ್ವ. ಹಾಗಾಗಿ ಇವಾಗ ಇದರ ಹಿಂದೆ ಮಾತಾಡಿದಂಥ ಮಹನೀಯರು ಹೇಳಿದ್ರು ಹೇಗೆ ಎಷ್ಟು ಬೇಗ ಟೆಕ್ನಾಲಜಿ ಬದಲಾಗ್ತಾ ಇದೆ, ತಂತ್ರಜ್ಞಾನ ಎಷ್ಟು ವೇಗದಲ್ಲಿ ಹೋಗ್ತಿದೆ ಅಂತ. ಆದರೆ ನಾನು ಮತ್ತೊಂದು ಅಂಶದ ಕಡೆ ಗಮನ ಸೆಳೆಯೋದೇನು ಅಂದರೆ, ವ್ಯಾಲ್ಯೂಸ್ ಬದಲಾಗೋದೇ ಇಲ್ಲ. ಹಾಗಾಗಿ ವ್ಯಾಲ್ಯೂಸ್ ನಮ್ಮನ್ನು ಉಳಿಸಿದೆ. ಆ ವ್ಯಾಲ್ಯೂಸ್ ಯಾವುದು ಅಂತ ಅಂದಾಗ ಅದರಲ್ಲಿ ಬರುತ್ತೆ ಈ ಅನೇಕ ಸಂಗತಿಗಳು. ದೇಶಭಕ್ತಿ ಎನ್ನೋದು, ನೈತಿಕತೆ ಎನ್ನೋದು, ಚಾರಿತ್ರ್ಯ ಅಂತ ಅನ್ನೋದು, ಇವೆಲ್ಲವೂ ಸಂಗತಿಗಳು ಈ ಮೌಲ್ಯಗಳನ್ನು ಒಳಗೊಂಡಾಗ ವ್ಯಕ್ತಿತ್ವ ದೊಡ್ಡದಾಗತ್ತೆ. ಯಾಕೆ ರಾಮ ಈಗಲೂ ನಮಗೆ ನೆನಪಾಗ್ತಾನೆ? ಅವನು ಪರಕೀಯ ಅಂತ ಅನಿಸಲ್ಲ. ವಿವೇಕಾನಂದರು ಯಾಕೆ ನಮಗೆ ನೆನಪಾಗ್ತಾರೆ ಅಂದಾಗ ಅವರೆಲ್ಲರೂ ವ್ಯಾಲ್ಯೂ ಬೇಸ್ಡ್ ಲೈಫ್, ಮೌಲ್ಯಾಧಾರಿತ ಜೀವನದಲ್ಲಿ ಅವರೆಲ್ಲ ಬೆಳೆದು ಬಂದರು. ರೈಲಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಮ್ಮ ಹಿರಿಯರೊಬ್ಬರು ರೈಲ್ ಪ್ರಯಾಣ ಮಾಡಿದ, ಪಕ್ಕದಲ್ಲೇ ಒಬ್ಬರು ಮೆಡಿಕಲ್ ಸ್ಟೂಡೆಂಟ್ ಅವನು ಕೂತಿದ್ದ. ಪರಿಚಯ ಆಯಿತು, ಮಾತುಕತೆ ಆಯಿತು. ಆಗ ಅವನು ಇವ್ರಿಗೆ ಪ್ರಶ್ನೆ ಕೇಳ್ದ, ಅಜ್ಜ ಯಾಕಂದ್ರೆ ಇವರಿಗೆ 75 ವರ್ಷ ಆಗಿತ್ತು, ನೀವೇನು ಮಾಡ್ತಾ ಇದ್ದೀರಿ ಅಂತ. ಅವಾಗ ಇವ್ರು ಹೇಳಿದ್ರು, ನಾನು ಯಾವುದೇ ಉದ್ಯೋಗ ಮಾಡ್ತಾ ಇಲ್ಲಪ್ಪ ಅಂತ.
ನಿಮಗೇನು ಕೆಲಸ ಕೊಡಿಸ್ಲಿಲ್ವಾ, ಯಾರು ಕೆಲಸ ಕೊಡಲಿಲ್ವಾ ಅಂತ ಕೇಳಿದ್ರು. ಇಲ್ಲ, ಕೆಲಸ ಇತ್ತು, ನಾ ಬಿಟ್ಟೆ ಅಂತ ಅಂದರು ಇವರು. ಏನು ಕೆಲಸ ಇತ್ತು? ನಾ ಕಾಲೇಜ್ ಲೆಕ್ಚರರ್ ಆಗಿದ್ದೆ, ಅದನ್ನು ಬಿಟ್ಬಿಟ್ಟೆ ಅಂತ ಅಂದರು. ಅವನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಅಜ್ಜ, ನಿಮಗೆಷ್ಟು ಮಕ್ಕಳು ಅಂತ ಕೇಳಿದ. ಮದುವೆ ಆಗಿದ್ದರೆ ಅಲ್ಲೇನಪ್ಪ ಮಕ್ಕಳಾಗೋದು, ನಾ ಮದುವೆ ಆಗಲಿಲ್ಲ ಅಂದರು. ಸ್ವಲ್ಪ ಅವನಿಗೆ ಇವ್ರ ಬಗ್ಗೆ ಭಯ ಶುರು ಆಯಿತು. ಕೆಲಸ ಇತ್ತು ಅಂತಾರೆ, ಕೆಲಸ ಬಿಟ್ಟಿದ್ದೀನಿ ಅಂತಾರೆ. ಆಮೇಲೆ ನೀವೇನು ಓದಿದ್ದೀರಿ ಅಂತ ಕೇಳಿದ. MSc ಅಂತ ಅಂದರು. MScಲ್ಲಿ ಅವ್ರು ಗೋಲ್ಡ್ ಮೆಡಲಿಸ್ಟ್, ಚಿನ್ನದ ಪದಕ ಪಡೆದಿದ್ರು. MSc ಗೋಲ್ಡ್ ಮೆಡಲಿಸ್ಟ್ ಆದಮೇಲೂ ಕೆಲಸಕ್ಕೆ ಹೋಗಲಿಲ್ಲ ಅವರು, ಮತ್ತು ಅವರು ಉದ್ಯೋಗ ಮಾಡಲಿಲ್ಲ, ಮದುವೆ ಆಗಲಿಲ್ಲ. ಅಂದಾಗಿ ಇವರು ಏನೋ ತಲೆ ಸರಿ ಇಲ್ಲ ಅಂತಲೇ ಸ್ವಲ್ಪ ದೂರ ಸರಿದ ಅವನು. ಇವರು ಮತ್ತೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಅಜ್ಜನ ಹೆಸರೇನಪ್ಪ ಅಂತ. ಅಜ್ಜನ ಹೆಸರು ಸ್ವಲ್ಪ ಯೋಚನೆ ಮಾಡಿ ಹೇಳಿದ ಅವನು. ಮುತ್ತಜ್ಜ ನೆನಪಾಗಲಿಲ್ಲ ಅವನಿಗೆ, ಅವ್ರ ತಂದೆ ನೆನಪಾಗಲಿಲ್ಲ. ನಿನ್ನ ಜನ್ಮಕ್ಕೆ ಕಾರಣ ಆಗಿರುವಂತಹ ನಿನ್ನ ಹಿಂದಿನ ತಲೆಮಾರನ್ನು ನೀನು ನೆನಪಿಟ್ಕೊಂಡಿಲ್ಲ. ವಿವೇಕಾನಂದರನ್ನ ಯಾಕೆ ನೆನಪಿಟ್ಕೊಂಡಿದ್ಯಾ? ಗಾಂಧೀಜಿನ ಯಾಕೆ ನೆನಪಿಟ್ಕೊಂಡಿದ್ಯಾ? ರಾಮಕೃಷ್ಣ ಅವ್ರನ್ನ ಯಾಕೆ ನೆನಪಿಟ್ಕೊಂಡಿದ್ಯಾ ಅಂದಾಗ ಅವನು ಸ್ವಲ್ಪ, ನೀವೇನೋ ಮಾತಾಡೋದ್ರ ಸ್ವಲ್ಪ ಸೆನ್ಸ್ ಇದೆರಿ ಅಂತ ಹೇಳಿದ. ಆಮೇಲೆ ಗೊತ್ತಾಯಿತು, ಇವ್ರು ಹೇಳ್ತಾ ಬಂದರು, ದೋಸ್ ಹೂ ಲಿವಿಂಗ್ ಫಾರ್ ಅದರ್ಸ್ ಅವರು ನೆನಪಲ್ಲಿ ಉಳಿತಾರೆ, ಯಾರು ಸ್ವಂತಕ್ಕೆ ಬದುಕ್ತಾರೋ ಅವರು ನೆನಪಲ್ಲಿ ಉಳಿಯೋದಿಲ್ಲ ಅನ್ನೋ ಭಾಗವನ್ನು ಅವ್ರು ಗಮನಕ್ಕೆ ತಂದರು. ಹಾಗಾಗಿ ಮತ್ತೆ ನಾವು ನೆನಪಿಟ್ಕೊಳ್ಬೇಕಾದ್ದು, ಯಾರು ಇತರರಿಗೋಸ್ಕರ ಬದುಕ್ತಾರೋ, ಲಿವಿಂಗ್ ಫಾರ್ ಅದರ್ಸ್ ಅಂತ ಅನ್ನೋದು, ಆ ಭಾಗ ಇಟ್ಕೊಂಡಾಗ ನಮಗೆ ಅವ್ರು ಯಾವಾಗಲೂ ನೆನಪಲ್ಲಿ ಉಳಿತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಬೇರೆಯವರಿಗಾಗಿ ಉಳಿಬೇಕಾದ್ರೆ ಆಗಲೇ ಒಂದು ಶಬ್ದ ಹೇಳಿದ್ರು, ಟು ಗಿವ್ ಅಪ್. ನಮ್ಮ ಸ್ವಂತದ್ದು ಅನೇಕ ಸಂಗತಿಗಳು ನಾವು ಬಿಟ್ಕೊಡ್ಬೇಕಾಗತ್ತೆ. ಹೆಸರು, ಕೀರ್ತಿ, ಅಹಂಕಾರ, ಸ್ವಾಭಿಮಾನ, ಇದು ಕೆಲವು ಸರಿ ಬಿಡಬೇಕಾಗತ್ತೆ. ಯಾಕೆ ಬಿಡಬೇಕಾಗತ್ತೆ ಅಂದರೆ, ಮತ್ತೆ ಇತರರ ಹಿತಕ್ಕೋಸ್ಕರ, ಯಾವುದು ಸಮಷ್ಟಿ ಹಿತವೋ, ಯಾವುದು ಎಲ್ಲರಿಗೂ ಒಳ್ಳೇದು ಮಾಡುತ್ತೋ ಅವಾಗ ನಾವು ಸ್ವಂತದ್ದನ್ನು ಬಿಟ್ಕೊಡ್ಬೇಕಾಗತ್ತೆ. ನಾವು ಬುದ್ಧನ ನೆನ್ಪಿಟ್ಕೊಂಡಿದ್ದೀವಿ. 2600 ವರ್ಷದ ಕೆಳಗೆ ಶುದ್ಧೋಧನ ಮಹಾರಾಜನ ಮಗ ಅವನು. ಯುವರಾಜನ ಪಟ್ಟಾಭಿಷೇಕ ಆಗಿತ್ತು, ಮದುವೆ ಆಗಿತ್ತು, ಒಳ್ಳೆ ಒಂದು ಮಗು ಹುಟ್ಟಿದ್ದ, ಒಂದು ಮಗನ ತಂದೆನೂ ಆಗಿದ್ದ ಅವನು. ಅವನ ಹತ್ರ ಸೈನ್ಯ ಇತ್ತು, ಅಧಿಕಾರ ಇತ್ತು, ಸಂಪತ್ತಿತ್ತು, ಅವನು ಹೇಳಿದ್ದೇ ಕಾನೂನು ಆಗ್ತಾ ಇತ್ತು. ಸಿದ್ಧಾರ್ಥ ಅವನ ಹೆಸರು. ಅವನು ಅದನ್ನು ಬಿಟ್ಟ, ಅಮೇರಿಕಾ ಅರಮನೆ ಬಿಟ್ಟು ಬಂದ, ಮೈ ಮೇಲಿದ್ದ ಆಭರಣ ತೆಗ್ದಾಕ್ತ, ಬಟ್ಟೆ ಬಿಟ್ಟು ಹಾಕ್ದ, ಕೋಪಿನ ಧರಿಸಿ ಹೊರಗೆ ಬಂದ, ಒಂದು ಮರದ ಕೆಳಗೆ ಕೂತ್ಕೊಂಡ. ಇವತ್ತು 2600 ವರ್ಷ ಆದಮೇಲೂ ಭಗವಾನ್ ಬುದ್ಧ 9ನೇ ಅವತಾರ ಅಂತ ನಾವು ಹೇಳ್ತೀವಿ. ಅಂದರೆ ಅವನು ಎಲ್ಲವನ್ನು ಬಿಟ್ಟಿದ್ಯಾಕೆ ಅಂದರೆ ಎಲ್ಲರ ಹಿತಕ್ಕೋಸ್ಕರ. ಹೀಗೆ ಎಲ್ಲರ ಹಿತಕ್ಕೋಸ್ಕರ ಹೋದಾಗ ನಮ್ಮ ಸ್ವಂತದ್ದನ್ನು ಬಿಡಬೇಕಾಗತ್ತೆ. ಹಾಗಾಗಿ ಲಿವಿಂಗ್ ಫಾರ್ ಅದರ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಮೌಲ್ಯವಾಗಿ ನಾವು ಇಟ್ಕೋಬೋದಾ? ನಮ್ಮ ದೇಶವನ್ನು ಅತ್ಯಂತ ಹೆಚ್ಚು ಪ್ರೀತಿ ಮಾಡ್ಬೋದಾ? ಪ್ರೀತಿ ಮಾಡೋದು ಯಾಕೆ ಅಂದರೆ ಜಗತ್ತಿನ ಹಿತಕ್ಕೋಸ್ಕರ. ಭಾರತ ಯಾವಾಗ ಅದು ಮೇಲಿದ್ದಿತ್ತೋ, ಭಾರತ ಯಾವಾಗ ಪ್ರಬಲ ಆಗಿತ್ತೋ, ಅದರಿಂದ ಜಗತ್ತಿಗೆ ತೊಂದರೆ ಆಗಲಿಲ್ಲ, ಜಗತ್ತಿಗೆ ಹಿತವನ್ನೇ ಮಾಡ್ತು, ಜಗತ್ತಿನ ಎಲ್ಲರಿಗೂ ಒಳ್ಳೆಯದು ಮಾಡ್ತು. ಕಾಂಬೋಡಿಯಾ ಅಂತ ಹೆಸರು ಬಂದಿರೋದು ಕಂಬು ಅನ್ನೋ ಋಷಿಯಿಂದ. ಅಮೇರಿಕಾದಲ್ಲೂ ಅಲ್ಲಿನ ಆದಿವಾಸಿಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ದೇಶ ಇಂಡೋನೇಷ್ಯಾದಲ್ಲಿ ರಾಮಾಯಣ ಮಹಾಭಾರತ ಅವರ ರಾಷ್ಟ್ರೀಯ ನಾಟಕಗಳು. ಅವರು ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ದೇಶ ಆದರೂ ಗಣಪತಿ ಚಿತ್ರ ನೋಟಲ್ಲಿ ಹಾಕ್ತಾರೆ. ಸಿದ್ಧಿ ಬುದ್ಧಿ ವಿನಾಯಕ ಅಂತ ಹಾಕ್ತಾರೆ ಅವರು. ಸಮೃದ್ಧಿ ಬೇಕಾದಾಗ ಈ ಸಂಸ್ಕೃತಿ ಬೇಕು ಅಂತ ಅವರಿಗೂ ಅನಿಸುತ್ತೆ. 800 ಜನ ನಾಟಕಕರ್ತರು ಬಂದು ರಾಮಾಯಣ ನಾಟಕವನ್ನು ಆಡ್ತಾರೆ. ಹೀಗೆ ಜಗತ್ತು ನಮ್ಮಿಂದ ತಗೊಂಡಿರೋದು ನಮ್ಮ ಸಂಸ್ಕೃತಿಯನ್ನು, ಅಂದರೆ ವ್ಯಾಲ್ಯೂಸನ್ನು, ಮೌಲ್ಯಗಳನ್ನು. ಹಾಗಾಗಿ ಅದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇರಬೇಕು. ಇನ್ನು ಒಳ್ಳೆಯದು ಕೆಟ್ಟದ ಬಗ್ಗೆ ಬರುತ್ತೆ. ಒಂದು ಸಾಮಾನ್ಯವಾಗಿ ಒಂದು ಹಾಸ್ಯವಾಗಿ ಒಂದು ಮಾತು ಹೇಳ್ತಾರೆ, ಎಲ್ಲ ಕಾಲದಲ್ಲೂ ಒಳ್ಳೆಯವರಿದ್ದರು, ಕೆಟ್ಟವರಿದ್ದರು. ಕೆಟ್ಟವರು ಜಾಸ್ತಿ ಇದ್ದರು. ತ್ರೇತಾಯುಗದಲ್ಲಿ ನೋಡಿದ್ರೆ ದೇವತೆಗಳು ಮತ್ತು ರಾಕ್ಷಸರು. ರಾಕ್ಷಸರ ಸಂಖ್ಯೆ ತುಂಬ ಜಾಸ್ತಿ, ದೇವತೆಗಳ ಸಂಖ್ಯೆ ಕಡಿಮೆ. ಆದರೆ ದೇವತೆಗಳು ಗೆದ್ದರು. ಇನ್ನು ದ್ವಾಪರ ಯುಗಕ್ಕೆ ಬಂದರೆ ಒಂದೇ ಕುಟುಂಬದೊಳಗೆ ಒಳ್ಳೆಯವರು ಕೆಟ್ಟವರಿದ್ದರು. ಅಣ್ಣ ತಮ್ಮಂದ್ರ ಮಕ್ಕಳು, ಪಾಂಡವರು 5 ಜನ, ಕೌರವರು 100 ಜನ.
ಅಂದರೆ ಒಂದೇ ಮನೆಯೊಳಗೆ ಒಳ್ಳೆಯವರು ಕೆಟ್ಟವರಿದ್ದರು. ಇದು ಕಲಿಯುಗ ಅಂತೆ. ಇಲ್ಲಿ ಒಳ್ಳೆಯದು ಕೆಟ್ಟದು ಎರಡು ನಮ್ಮೊಳಗೆ ಇದೆ. ಅವಾಗಲೇ ಹೇಳಿದ್ರು, ಪರಿಪೂರ್ಣರು ಯಾರೂ ಅಲ್ಲ ಅಂತ ಅವರು ಪದೇ ಪದೇ ಹೇಳಿದ್ರು. ಪ್ರತಿಯೊಬ್ಬರಲ್ಲೂ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಒಳ್ಳೆಯದು ಜಾಸ್ತಿ ಇದ್ದಾಗ ಅವರು ನಾವು ಮಹಾಪುರುಷ ಅಂತ ಕರಿತೀವಿ. ಅದರ ಅರ್ಥ ಅವರಲ್ಲಿ ಕೊರತೆ ದೌರ್ಬಲ್ಯ ಇರಲಿಲ್ಲ ಅಂತ ಅಲ್ಲ, ಒಳ್ಳೆಯದೇ ಜಾಸ್ತಿ ಇತ್ತು, ಅದನ್ನೇ ಜಗತ್ತು ಗುರುತಿಸ್ತು. ಕೆಟ್ಟದ ಜಾಸ್ತಿ ಇದ್ದಾಗ ಅವನು ಕೆಟ್ಟವನು ಅಂತ ಹೇಳ್ತಾರೆ. ಅಂತ ಕೆಟ್ಟವರಲ್ಲೂ ಕೆಲವು ಮಾನವೀಯ ಗುಣಗಳಿರುತ್ತೆ. ಆದರೆ ನಮ್ಮ ಪ್ರಯತ್ನದಿಂದ ಒಳ್ಳೆಯದನ್ನು ಜಾಸ್ತಿ ಮಾಡ್ಕೊಳ್ಬೋದಾ ಅನ್ನೋದನ್ನು ಹಿಂದಿನ ನಮ್ಮ ಮಾತಾಜಿ ಹೇಳಿದ್ದಾರೆ. ಅದನ್ನೇ ನಾನು ಮತ್ತೆ ಹೇಳ್ತೀನಿ, ನಮ್ಮಲ್ಲಿರುವಂಥ ಒಳ್ಳೆಯದನ್ನು ಗುರುತಿಸಿ ಬೆಳೆಸ್ಕೋಬೇಕು. ನಮ್ಮಲ್ಲಿರುವಂಥ ಕೆಟ್ಟದನ್ನು ಪ್ರಾಮಾಣಿಕವಾಗಿ ಪ್ರಯತ್ನಪೂರ್ವಕವಾಗಿ ಅದನ್ನು ಬಿಡಬೇಕು. ಇನ್ನು ನಾವು ಹೇಗೆ ಮೇಲೆ ಹೇಳೋದು? ನಮ್ಮ ದೇಶ ಮೇಲಕ್ಕೆದ್ದಾಗ, ಜಪಾನ್ ಮೇಲೆ ಎರಡನೇ ಪ್ರಪಂಚದ ಮಹಾಯುದ್ಧ ಆದಾಗ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೇರಿಕಾದವರು ಆಟಮ್ ಬಾಂಬ್ ಹಾಕಿದ್ರು. ಲಕ್ಷಾಂತರ ಜನ ಸತ್ತೋದ್ರು, 16 ಲಕ್ಷ ಜನ ಕಾಯಿಲೆಗೆ ಬಿದ್ದರು. ಜಪಾನ್ ಸರ್ವನಾಶ ಆಯಿತು ಅಂತ ಎಲ್ಲರೂ ಹೇಳಿದರು. 25 ವರ್ಷದಲ್ಲಿ ಜಪಾನ್ ಮತ್ತೆ ಜಗತ್ತಿನಲ್ಲಿ ನಂಬರ್ 1 ಆಯಿತು. ಇದು ನಮ್ಮ ಇಲ್ಲಿನ ಕರ್ನಾಟಕದ ಕಾದಂಬರಿಕಾರರಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಕುತೂಹಲ ಬಂತು. ಸರ್ವನಾಶ ಆಗಿದ್ದಂಥ ಜಪಾನ್ ಹೇಗೆ ಮತ್ತೆ ಜಗತ್ತಿನಲ್ಲಿ 1 ಬಂತು ಅಂದಾಗ ಅವರು ಒಂದು 3 ತಿಂಗಳು 60ರ ದಶಕನ ಹೇಳೋದು. 60ರ ದಶಕದಲ್ಲಿ 3 ತಿಂಗಳು ಜಪಾನಿಗೆ ಹೋದರು. ಅಲ್ಲಿನ ಸೋಷಿಯಲ್ ಥಿಂಕರ್ಸ್, ಸಾಮಾಜಿಕ ಚಿಂತಕರ ಹತ್ರ ಓಡಾಡಿದ್ರು. ಅವಾಗ ಅವ್ರು ಹೇಳಿದರು, ಈ ಥರ ಸರ್ವನಾಶ ಆದಾಗ ಜಪಾನಿನ ಪ್ರಮುಖರೆಲ್ಲೋ ಕೂತ್ಕೊಂಡ್ರು. ಮತ್ತೆ ನಮ್ಮ ದೇಶ ಮೇಲೆ ಕೆತ್ತೋದು ಹೇಗೆ ಎಂದಾಗ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಓದ್ತಿರುವಂಥ ಮಕ್ಕಳ ಮೇಲೆ ನಮ್ಮ ಗಮನ ಇರಬೇಕು. ಮುಂದಿನ 15-20 ವರ್ಷದಲ್ಲಿ ಅವರೇ ಈ ದೇಶವನ್ನು ನಡೆಸೋರು. ಆದ್ದರಿಂದ ಆ ಮಕ್ಕಳಲ್ಲಿ ಯಾವ ಗುಣಗಳು ಬೇಕು? 1ನೇ ತರಗತಿಯಲ್ಲಿದ್ದಾಗ, 2ನೇ ತರಗತಿಯಲ್ಲಿದ್ದಾಗ, 6ನೇ ತರಗತಿಯಲ್ಲಿದ್ದಾಗ ಯಾವ ಯಾವ ಗುಣಗಳು ಬರಬೇಕು? ಅದಕ್ಕೆ ಬೇಕಾದ ಮೌಲ್ಯಗಳು ಯಾವುದು, ಅದಕ್ಕೆ ಬೇಕಾದಂಥ ಉದಾಹರಣೆಗಳ ಕಥೆಗಳೇನು, ಅದನ್ನು ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು, ಈ ರೀತಿಯ ಸಂಗತಿಗಳು ಯೋಚನೆ ಮಾಡಿ ಶಿಕ್ಷಣ ನೀತಿನ ತಂದ್ರಂಥವ್ರು. ಅದರ ಪರಿಣಾಮ ಜಪಾನ್ ಮತ್ತೆ ನಂಬರ್ 1 ಆಯಿತು. ಇಸ್ರೇಲ್ ಇನ್ನೊಂದು ಉದಾಹರಣೆ. ಅದರ ಸುತ್ತ 13 ಶತ್ರು ದೇಶಗಳದಕ್ಕೆ. 48ರಲ್ಲಿ, ನಮಗೆ 42ರಲ್ಲಿ ಸ್ವಾತಂತ್ರ್ಯ ಬಂತು, ಇಸ್ರೇಲ್ಗೆ 48ರಲ್ಲಿ ಬಂತು. ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿನಿತ್ಯ ಯುದ್ಧ ಮಾಡ್ತಿದ್ದಾರೆ. ಇಷ್ಟೆಲ್ಲ ಯುದ್ಧ ಮಾಡ್ತಿದ್ದಾಗಲೂ ಅವರು ಸ್ವಾವಲಂಬಿಯಾಗಿ ಎದ್ದು ನಿಂತಿದ್ದಾರೆ. ಅದು ಮರುಭೂಮಿ, ಸಮುದ್ರದ ನೀರನ್ನು ಅವರು ನೀರು ಮಾಡ್ತಾರೆ. ಆ ಮಣ್ಣಲ್ಲಿ ಏನು ಬೆಳೆಯಲ್ಲ, ಜೀವಸತ್ವ ಇಲ್ಲ. ಹಡಗಿನಿಂದ ಮಣ್ಣು ತಂದು ಬಿದಿರ ಮೇಲೆ 2, 3, 4 ಪದರಗಳಲ್ಲಿ ಹಾಕಿ ಸ್ವಾವಲಂಬಿ, ತರಕಾರಿಯಲ್ಲಿ ಮತ್ತೊಂದು ಎಲ್ಲದರೊಳಗೂ ತಂತ್ರಜ್ಞಾನದಲ್ಲಿ ಮುಂದೆ ಇದ್ದಾರೆ. ಸೈನಿಕ ಶಿಕ್ಷಣ ಎಲ್ಲರಿಗೂ ಅಲ್ಲಿ ಕಡ್ಡಾಯ. ಮನೆ ಗೃಹಿಣಿಯು 2 ಗಂಟೆ ಆಕೆ ದೇಶದ ರಕ್ಷಣೆಗೋಸ್ಕರ ಕೊಡಬೇಕು. ಒಬ್ಬ 16 ವರ್ಷದ ಹುಡುಗನು ಅವನ ದಿನಚರಿಯಲ್ಲಿ 2 ಗಂಟೆ ಕೊಡಬೇಕು. ಅವರಿರುವಂಥ ಸುಮಾರು 40 ಲಕ್ಷ ಜನರಲ್ಲಿ ಬಹುತೇಕ ಜನ ಎಲ್ಲ ಸೈನಿಕ ತರಬೇತಿ ಪಡೆದಿದ್ದಾರೆ, ಯುದ್ಧ ಮಾಡ್ತಿದ್ದಾರೆ, ತಂತ್ರಜ್ಞಾನ ಬೆಳೆಸಿದ್ದಾರೆ, ಜಗತ್ತಿನಲ್ಲಿ ಬಹಳ ಮುಂದೆ ಬಂದಿದ್ದಾರೆ. ಇಸ್ರೇಲಿಗಳೇ ಪಾಶ್ಚಾತ್ಯ ದೇಶಗಳಲ್ಲಿರೋರು ಜಗತ್ತಿನ ಅರ್ಧದಷ್ಟು ಸಂಪತ್ತು, ಜಗತ್ತಿನ ಅರ್ಧ ಸಂಪತ್ತು ಇಸ್ರೇಲಿಗಳ ಕೈಯಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಸಂಖ್ಯೆ ಎಷ್ಟು ಅನ್ನೋದಲ್ಲ, ಭೂಮಿ ಎಷ್ಟೇ ಅನ್ನೋದಲ್ಲ, ಮನುಷ್ಯನ ಒಳಗಿನ ಅಂತಃಸತ್ವ ಅದು ಎಷ್ಟು ಗಟ್ಟಿ ಇದ್ದರೆ ಜಗತ್ತಿನಲ್ಲಿ ಮೇಲಕ್ಕೆ ಬರ್ಬೋದು ಅನ್ನೋ ಉದಾಹರಣೆ ಇದೆ. ಈಗ ವಿಲಾಸ್ ನಾಯಕರು ಆರಿಸಿರುವಂಥ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳು ಈ ವಯಸ್ಸಿನವರು. ಹಾಗಾಗಿ ನಿಮ್ಮಲ್ಲೇ ನಾವು ಭಾರತ ಕಾಣ್ತಾ ಇದ್ದೀವಿ, ನಿಮ್ಮಲ್ಲೇ ಭಾರತದ ಭವಿಷ್ಯ ಕಾಣ್ತಾ ಇದ್ದೀವಿ. ಆ ಭಾಗ ಮನಸ್ಸಲ್ಲಿ ಇಟ್ಕೋಬೇಕು. ನನ್ನ ಮನೆ ಎಷ್ಟು ದೊಡ್ಡದು, ನನ್ನ ಊರು ಎಷ್ಟು ಸಣ್ಣದು, ಇದು ಯಾವುದೂ ಅಲ್ಲ. ಬದಲಾಗಿ ನಮ್ಮ ಒಳಗಿರುವಂಥ ಅಂತಃಸತ್ವ ಅದು ಬೆಳಿಬೇಕು. ಒಬ್ಬರು ಇಲ್ಲಿ ಪುತ್ತಿಗೆ ಮಠದಲ್ಲಿ, ಉಡುಪಿಯ ಪುತ್ತಿಗೆ ಮಠದಲ್ಲಿ ಅವರೊಂದು ತಿಂಗಳ ಮಾಲಿಕೆ ಹೊರಡಿಸ್ತಾರೆ, ಸುಗುಣಮಾಲ ಅಂತ. 8 ವರ್ಷದ ಕೆಳಗೆ ಜುಲೈ ತಿಂಗಳ ಒಂದು ಸುಗುಣಮಾಲ ಪತ್ರಿಕೆಯಲ್ಲಿ ಮೊದಲನೇ ಲೇಖನ ನಾವು ಓದಿದೆ. ಒಬ್ಬರು ಸೈಕ್ಯಾಟ್ರಿಸ್ಟ್, ಅವರು ಮನಃಶಾಸ್ತ್ರಜ್ಞರು, 22 ದೇಶಗಳಿಗೆ ಹೋಗಿ ಆಮೇಲೆ ಬಂದಿದ್ದಾರೆ. ಮೈಸೂರಿನಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಅದರೊಳಗೆ ಅವ್ರು ಬರೀತಾರೆ, ಮನುಷ್ಯ ಅಂದರೆ ಶರೀರ, ಮನಸ್ಸು, ಬುದ್ಧಿ, ಈ 3 ಇದೆ ಅಂತ ಎಲ್ಲರೂ ಒಪ್ಕೊಳ್ತಾರೆ.
ಆತ್ಮ ಇದೆ ಅಂತ ಅವರು ಒಪ್ಕೊಳ್ಳೋದಿಲ್ಲ. ನಾವು ಮಾತ್ರ ಆತ್ಮ ಅಂದರೆ ಅದು ಮನಸ್ಸೂ ಅಲ್ಲ, ಬುದ್ಧಿನೂ ಅಲ್ಲ, ಶರೀರವೂ ಅಲ್ಲ, ಆತ್ಮ ಅನ್ನೋದು ಬೇರೆ, ಅದು ಅವಿನಾಶಿ ಅಂತ ಒಪ್ಕೊಳ್ತೀವಿ ಅಂದ್ಬಿಟ್ಟು ಅವ್ರು ಬರೀತಾರೆ. ನನ್ನ ಹತ್ರ ಬರುವಂಥ ಪೇಷಂಟ್ಸಲ್ಲಿ ನಾನು ಹಿಪ್ನಟೈಸ್ ಮಾಡಿ ಹಿಂದಿನ ಜನ್ಮಕ್ಕೆ ಅವರನ್ನು ಕಳಿಸ್ತೀನಿ, ಅಲ್ಲಾಗಿರುವಂಥ ತೊಂದರೆಯನ್ನು ಸರಿಪಡಿಸ್ತೀನಿ. 60% ಜನರ ಕಾಯಿಲೆ ವಾಸಿ ಮಾಡ್ತಿರೋದು ಅವರ ಸುಪ್ತ ಮನಸ್ಸಿಗೆ ಹೋಗಿ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನಾವು ನಂಬಿದ್ದೀವಿ ಈ ಜನ್ಮ ನಮಗಿದು ಮೊದಲು ಅಲ್ಲ, ಕೊನೆಯೂ ಅಲ್ಲ. ಮೃತ್ಯುನು ನಮಗೆ ಮೊದಲು ಅಲ್ಲ, ಕೊನೆಯೂ ಅಲ್ಲ. ಒಂದು ನಿರಂತರ ಯಾತ್ರೆಯಲ್ಲಿ ಮುಂದೆ ಬರ್ತಾ ಇದ್ದೀವಿ. ಅದರಲ್ಲಿ ನಾವು ನಂಬಿರೋದು ಈ ಜನ್ಮದಲ್ಲಿ ಕರ್ಮಯುಗವನ್ನು ನಂಬಿದ್ದೀವಿ. ಒಳ್ಳೆಯ ಕೆಲಸಗಳಿಂದ ನಮ್ಮ ಜೀವನ ಮೇಲೆ ಹೋಗುತ್ತೆ, ಅದಕ್ಕೆ ಸತ್ಕರ್ಮ ಅಂತ ಹೇಳ್ತಾರೆ. ಇನ್ನೊಂದು ಶ್ರೇಷ್ಠವಾದ ಭಾಗ ಅಂದರೆ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂತಂದರೆ ಸ್ವಂತಕ್ಕೇನೂ ಅಪೇಕ್ಷೆ ಇಲ್ಲದೆ, ನನಗೇನು ಸ್ವಂತಕ್ಕೇನು ಬೇಕು ಅನ್ನೋ ಅಪೇಕ್ಷೆ ಇಲ್ಲದಲೇ ಎಲ್ಲರ ಹಿತಕ್ಕಾಗಿ ಕೆಲಸ ಮಾಡೋದು. ನಿಷ್ಕಾಮ ಕರ್ಮವನ್ನೇ ದೈವಿ ಕರ್ಮ ಅಂತ ಕಾರ್ಯ ಅಂತ ಹೇಳಿದ್ದಾರೆ. ರಾಮ ತಗೊಳ್ಳಿ, ಕೃಷ್ಣ ತಗೊಳ್ಳಿ, ವಿವೇಕಾನಂದ ತಗೊಳ್ಳಿ, ಬುದ್ಧ ತಗೊಳ್ಳಿ, ಮಹಾವೀರ ತಗೊಳ್ಳಿ, ಬಸವಣ್ಣವ್ರು ತಗೊಳ್ಳಿ, ಅವರೆಲ್ಲರೂ ನಿಷ್ಕಾಮ ಕರ್ಮಯೋಗಿಗಳು. ಅಂದರೆ ಸರ್ವರ ಹಿತಕ್ಕೋಸ್ಕರ ಸ್ವಂತದ್ದನ್ನು ಬಿಟ್ಟು ಬದುಕಿದವರು. ಅದು ನಮಗೆ ಆದರ್ಶವಾಗಲಿ. ಯಾರ್ಯಾರು ನಮ್ಮ ದೇಶದ ಇತಿಹಾಸ ನಿರ್ಮಾಣ ಮಾಡಿದಾರೋ, ಭವಿಷ್ಯದಲ್ಲಿ ಯಾರು ನಿರ್ಮಾಣ ಮಾಡ್ತಾರೋ ಆ ಥರ ಸದ್ಗುಣಗಳೆಲ್ಲವೂ ನಮ್ಮಲ್ಲಿ ಬರಲಿ. ನಮ್ಮ ಬುದ್ಧಿವಂತಿಕೆಯಿಂದ ಮುಂದೆ ಬರೋಣ, ಸಂಪತ್ತನ್ನು ಗಳಿಸೋಣ. ಆದರೆ ಸಂಪತ್ತು ಗಳಿಸಿದ ಮೇಲೆ ಅದರ ಸದ್ವಿನಿಯೋಗ ಮಾಡೋಣ. ಮತ್ತು ಸ್ವಂತಕ್ಕೋಸ್ಕರ ಬಳಸ್ಕೊಳ್ಳದೆ, ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟು, ಉಳಿದಿದ್ದ ಎಲ್ಲವನ್ನು ದೇಶದ ಹಿತಕ್ಕೋಸ್ಕರ ಬಳಸೋಣ ಅನ್ನುವಂಥ ನಂಬಿಕೆಯ ಮಾತುಗಳು ಏನು ನಾನು ನಂಬಿದ್ದೀನೋ ಅದನ್ನೇ ತಮ್ಮ ಮುಂದೆ ಇಡ್ತಾ, ತಾವು ಇದನ್ನೆಲ್ಲವನ್ನು ಶಾಂತವಾಗಿ ಕೇಳಿರೋದ್ರಿಂದ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಹಿರಿಯ ಪ್ರಚಾರಕರಾದಂಥ ರವೀಂದ್ರ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವು ತಲುಪಿದ್ದೇವೆ, ಇನಾಗ್ರಲ್ ಸೆರೆಮನಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸ್ಪಂದನ ಟಿವಿ ವಿಲಾಸ್ ನಾಯ್ಕ್ ಅವ್ರ ಜೊತೆಗೆ ನಾನು ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸೋದ್ರ ಮೂಲಕ ಮಾಡಬೇಕು ಅಂತ. ಥ್ಯಾಂಕ್ ಯು. ಈಗ ನಮ್ಮನ್ನು ಉದ್ದೇಶಿಸಿ ನರೇಂದ್ರ ನಾಯ್ಕ್ ಅವರು ಒಂದು 2 ನಿಮಿಷ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿದ್ಯಾರ್ಥಿ ಜೀವನ ಹೇಗಿರಬೇಕು, ಮನುಷ್ಯನಾಗಿ ಯಾವುದೆಲ್ಲ ಪ್ರಯತ್ನ ಮಾಡಬೇಕು, ಇದೆಲ್ಲದರ ಬಗ್ಗೆ
ನಾವು ಇಲ್ಲಿ ಎಂಟರ್ ಆಗುವಾಗ ಉಲ್ಲಾಸ್ ಕಾಮತ್ ಅವರ ಒಂದು ವಿಡಿಯೋ ನೀವೆಲ್ಲರೂ ನೋಡಿದ್ದೀರಿ. ಅದರ ನಂತರ ನಮ್ಮ ಎಕ್ಸ್ಪರ್ಟ್ ಗ್ರೂಪ್ನ ವೈಸ್ ಚೇರ್ಪರ್ಸನ್ ಡಾಕ್ಟರ್ ಉಷಾ ಪ್ರಭಾನ್ ನಾಯಕ್ ಅವರು ಸಹ ಮಾತಾಡಿದರು. ಮತ್ತು ನಮ್ಮ ಸಂಘದಿಂದ ಭಾಳ ಚೆನ್ನಾಗಿ ಮಾತಾಡಿದ ದಾಮೋದರ್ ಅವರು. ಇಷ್ಟೆಲ್ಲ ಆದಮೇಲೆ ನನಗನ್ನಿಸ್ತದೆ ಪುನಃ ಇನ್ನೂ ಮಾತಾಡುವ ಅವಶ್ಯಕತೆ ಇರೋದಿಲ್ಲ. ಇಷ್ಟನ್ನು ಚೆನ್ನಾಗಿ ಅಳವಡಿಸ್ಕೊಳ್ಳಿ. ಹೆತ್ತವರು ಮಕ್ಕಳನ್ನು ಚೆನ್ನಾಗಿ ಗೈಡ್ ಮಾಡಿ, ಮಕ್ಕಳು ಹೆತ್ತವರು ಏನು ಗೈಡ್ ಮಾಡ್ತಾರೆ ಅದರ ಪ್ರಕಾರ ಮುಂದೆ ಹೋಗಿ, ಗುರುಗಳು ಏನು ಹೇಳ್ತಾರೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ಟೀಚರ್ಸ್ ಡೇ ಹತ್ತಿರ ಬರ್ತಾ ಇದೆ. ಒಂದು ಯಾವತ್ತೂ ನೆನಪಿಟ್ಕೊಳ್ಳಿ, ಬಸವಣ್ಣ ಹೇಳಿದ್ದಾನೆ ಮೊದಲು, ಹರ ಮುನಿದರೆ ಗುರು ಕಾಯುವ. ಹರ ಅಂದರೆ ದೇವರು, ಯಾವುದೇ ಕಮ್ಯುನಿಟಿ ಆಗಲಿ. ಹರ ಮುನಿದರೆ ಗುರು ಕಾಯುವ. ದೇವರು ಸೆಟ್ ಮಾಡಿಕೊಂಡ್ರೆ ಗುರುಗಳು ಹೇಳಿಕೊಡ್ತಾರೆ, ನೋಡಪ್ಪ ದೇವರನ್ನು ಪುನಃ ಹೇಗೆ ಮೆಚ್ಚಿಸಬೇಕು, ಅವರನ್ನು ಹೇಗೆ ಒಲಿಸ್ಬೇಕಂತ ಗುರುಗಳು ಗೈಡ್ ಮಾಡ್ತಾರೆ. ಹರ ಮುನಿದರೆ ಗುರು ಕಾಯುವ, ಅದರದ್ದೇ ಕಂಟಿನ್ಯೂಯೇಷನ್. ಗುರು ಮುನಿದರೆ ಹರ ಕಾಯಲಾರ. ಯಾರು ನಿಜವಾಗಿ ನಿಮ್ಮ ಮನಸ್ಸಲ್ಲಿ ಗುರುಗಳಂತ ಅಂದ್ಕೊಳ್ತಾರೆ ಅವರು ಸಿಟ್ಟು ಮಾಡಿಕೊಂಡ್ರೆ ದೇವರು ಸಹ ಹೆಲ್ಪ್ ಮಾಡೋದಿಲ್ಲ. ಇದರಲ್ಲಿ ನಾನು ಹೇಳೋದು, ಗುರುಗಳಂದರೆ ಟೀಚರ್ಸ್ ಅಂತ ನೀವು ಸ್ಕೂಲಲ್ಲಿ ಹೇಳ್ತಾರೆ, ಅವರು ಮಾತ್ರ ಅಲ್ಲ. ಈ ಗುರುತನದ ಫಸ್ಟ್ ಅನುಭವ ಆಗೋದು ಮಕ್ಕಳಿಗೆ ಮನೆಯಲ್ಲೇ ಹೆತ್ತವರಿದ್ದಾರಲ್ಲ ಅವರೇ ಗುರುಗಳು ಫಸ್ಟ್. ಈ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಿನಿಮಮ್ 50% ಎಜುಕೇಷನ್ ಸಿಗೋದೇ ಮನೆಯಲ್ಲಿ. ಉಳಿದ 50%ಗಿಂತ ಕಡಿಮೆ ಎಜುಕೇಷನ್ ನೀವು ದುಡ್ಡು ಕೊಟ್ಟು ತಗೊಳ್ಳೋದು. ಅಂದರೆ ಫೀಸ್ ಕೊಟ್ಟು ಶಾಲೆಗೋ ಕಾಲೇಜಿಗೋ ಹೋಗಿ ಪಡ್ಕೊಳ್ಳೋದು. ಈ ಎರಡೂ ಶಿಕ್ಷಣ ವ್ಯವಸ್ಥೆ ನಿಮಗೆ ಕರೆಕ್ಟಾಗಿ ಸಿಕ್ಕಿದರೆ ನೀವು ಧನ್ಯರು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ 50%ಗಿಂತ ಜಾಸ್ತಿ ಶಿಕ್ಷಣ ಮನೆಯಲ್ಲಿ ಏನು ಸಿಗ್ತದೆ ಅದು ಪರಿಪೂರ್ಣವಾಗಿರಲಿ. ಈ ಎಲ್ಲ ಶಿಕ್ಷಣದಿಂದ ನೀವು ಮುಂದೆ ಒಳ್ಳೆಯವರಾಗಿ, ಈ ಸ್ಪಂದನ ಸುದ್ದಿವಾಹಿನಿಯವರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ವಿಲಾಸ್ ನಾಯಕ್ ಅವರು, ಹೀ ಹಿಮ್ಸೆಲ್ಫ್ ಇಸ್ ಎ ರೋಲ್ ಮಾಡೆಲ್ ಫಾರ್ ಸೋ ಮೆನಿ ಯಂಗ್ಸ್ಟರ್ಸ್. ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ, ತುಂಬ ಇಂಟೆಲಿಜೆಂಟ್ ಇದ್ದಾರೆ, ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ಅವರಂಥವ್ರು ಇಂಥ ಒಳ್ಳೆಯ ಕೆಲಸ ಮಾಡೋದು ನಿಜವಾಗಿ ನಮ್ಮ ಒಂದು ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆ, ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಇಂಥ ಒಳ್ಳೊಳ್ಳೆ ಕೆಲಸಗಳು ಅವರಿಂದ ಆಗಲಿ. ಮತ್ತು ನೀವು ಮುಂದೆ ಭಾರತದ ಒಂದು ಒಳ್ಳೆಯ ಪ್ರಜೆಗಳಾಗಿ ನಮ್ಮ ಭಾರತ ಇನ್ನೂ ಬೇರೆ ರಾಷ್ಟ್ರಗಳಿಗೆ ಒಂದು ಮಾದರಿ ರಾಷ್ಟ್ರ ಆಗಲಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನರೇಂದ್ರ ನಾಯ್ಕ್ ಸರ್. ಈಗ ನೀವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಸ್ಕಾಲರ್ಶಿಪ್ ವಿತರಣಾ ಸಮಾರಂಭ ಈಗ ವೇದಿಕೆಯಲ್ಲಿ ನಡೀತದೆ. ನೀವೆಲ್ಲರೂ ಇಲ್ಲೇ ಇರಬೇಕು.
ಈಗ ಎಕ್ಸ್ಪರ್ಟ್ ಸಂಸ್ಥೆಯ ಅಂಕುಶ್ ಈಗ ನಮ್ಮನ್ನು ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡ್ತಾರೆ. ಅವರು ಸುರತ್ಕಲ್ನಲ್ಲಿ PhD ಸ್ಟೂಡೆಂಟ್, ಮೆಟೀರಿಯಲ್ ಸೈನ್ಸಲ್ಲಿ PhD ಮಾಡ್ತಾ ಇದ್ದಾರೆ ಅವರು. ಅದಕ್ಕಿಂತ ಹೆಚ್ಚಾಗಿ ಅವರು ಅದ್ಭುತ ಕಲಾವಿದ. ಅವರ ಕಲೆ ಏನನ್ನೋದನ್ನು ಅವರಿಂದನೇ ಕೇಳುವ. ಈಗ ಸಣ್ಣ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತಹ ಅದ್ಭುತ ಪ್ರತಿಭೆ ಅಂಕುಶ್ ನಾಯ್ಕ್. ಒಂದು ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸಿ. ಥ್ಯಾಂಕ್ ಯು. Thank you. So I'm Ankush Nayak. I'm also Director IT at Expert Group of Institutions. Generally, a lot of people would have heard of Expert PU College. All of you might have some idea of what Expert is from the outside. But unless you're a student of Expert, you don't get to know what Expert is from the inside. But all of you are very lucky today. As the winners of the Spandana Smart Scholarship Award, you will get to see a sneak peek of Expert from the inside. And I hope you will all enjoy this. Can we have the video, please? Thank you. ಬ್ರಿಲಿಯಂಟ್ ಎಕ್ಸ್ಪರ್ಟ್ ಕ್ಯಾಂಪಸ್ಸಿಗೆ ಒಂದು ಚಪ್ಪಾಳೆ ಕೊಡುವ ನಾವೆಲ್ಲ ಸೇರಿ. We move on to the next session of this program. In ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕಾರ್ಯಕ್ರಮ. ದಿ ಎಕ್ಸ್ಪರ್ಟ್ ಫ್ಯಾಮಿಲಿ ಟು ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್. ಆಲ್ಸೋ PG ನಾಯ್ಕ್ ಮಾಮ್, ವೀಣಾ ನಾಯ್ಕ್ ಅವರು ಮತ್ತು ರವೀಂದ್ರ ಅವರು, RSSನ ಹಿರಿಯ ಪ್ರಚಾರಕರು, ನೀವೆಲ್ಲರೂ ವೇದಿಕೆ ಮೇಲೆ ಬಂದು ನಿಂತು ಮತ್ತು ಇನ್ನು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಿ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಬಂದು ಇಲ್ಲೇ ಅಸೆಂಬಲ್ ಆಗಿ. ನಾನು ಇನ್ನು ನಿಮ್ಮ ಹೆಸರು ಮತ್ತು ಸೀರಿಯಲ್ ನಂಬರನ್ನು ಕರಿತೇನೆ. ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಸುಲಭವಾಗಿ ಬಂದು ತೊಗೋಬೋದು.
ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮೊಮೆಂಟೋವನ್ನು ಕೊಡುವಂಥ ಕಾರ್ಯಕ್ರಮ. ಇದನ್ನು ವಿಲಾಸ್ ನಾಯ್ಕರೇ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಶುಭ ಹಾರೈಸಿರುವಂಥ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರಿಗೂ, ಅವರ ಬೆಟರ್ ಹಾಫ್ ಅಂತ ಹೇಳ್ಬೋದು ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಅವರಿಗೂ, ಅದೇ ರೀತಿ ಅಂಕುಶ್ ದಂಪತಿಯವರಿಗೂ, ಅದೇ ರೀತಿ ನಮ್ಮ ಹಿರಿಯರಾದಂಥ ದಾಮ ರವೀಂದ್ರ ಅವರಿಗೂ, ಅದೇ ರೀತಿ ನನ್ನ ತಂದೆ ತಾಯಿ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳು.